ಸಮಾಜ ಕಲ್ಯಾಣ ಸಚಿವರು ಬರ್ತಾರೆ. ಆ ಬ್ಯಾನರ್ ಇಲ್ಲಿ ಕಾಣಿಸ್ತಾ ಇಲ್ಲ. ನೀವು ತಂದಿದ್ದರೆ ಮೇಲ್ ಮಾಹಿತಿ ಇದೆ, ಅದು ನಿಮಗೆ ಆ ಬ್ಯಾನರ್ ವಾಪಸ್ ಕಳಿಸ್ಕೊಂಡು ಆಯ್ತು ವಾಪಸ್ ಕೊಡಿಸು. ಅದೇನು ನಾನು ಕರೆದು ಕೇಳಿದೆ, ಅಲ್ಲ ಗೊತ್ತಾಯ್ತು. ನಿಮ್ಮಿಂದ ಇಲ್ಲಿಂದ ಪಡ್ಕೊಂಡು ಪರ್ಮಿಷನ್ ತಗೊಂಡಿದ್ದೀರ. ನಾನು ಇವಾಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ನೆಲ್ಲ ಕರೆದು ಮಾತಾಡಿದೆ. ಅವರು ಅದೇ ಹೇಳಿದ್ರು, ಏನಾಗಿದೆ ಅಂದರೆ ಮೊದಲೊಂದು ಹೋಲ್ಡಿಂಗಿಗೆ ಪರ್ಮಿಷನ್ ಕೊಟ್ಟಿದ್ವಿ, ಅದಕ್ಕೆ ಅವರು ಅಡ್ಡ ಹಾಕಿದ್ದಕ್ಕೆ ನಾನು ಅದನ್ನು ತೆಗೆದಿದ್ದೇವೆ ಅಷ್ಟೇ, ಮತ್ತು ಯಾವ ದುರುದ್ದೇಶದಿಂದ ತೆಗೆದಿದ್ದಲ್ಲ. ಹಾಗಾಗಿ ಅದನ್ನು ವಾಪಸ್ ಕೊಡುವ, ಅವ್ರು ಕರೆಕ್ಟ್ ಆದ ಜಾಗದಲ್ಲಿ ನೀಟಾಗಿ ಡಿಸ್ಪ್ಲೇ ಮಾಡಿಕೊಳ್ಳಿ ಅಂತಲೇ ಹೇಳಿದ್ರು. ಬ್ಯಾನರ್ ಇದೆ, ಅವರು ನಮ್ಮ ತೆಗೆಯುವ ಮೊದಲು ಹೇಳ್ಬೇಕಿತ್ತಲ್ಲ ಮೇಡಮ್, ಅದರಲ್ಲಿ ಕಾಂಟ್ಯಾಕ್ಟ್ ಇದೆಯಲ್ಲ, ನಾವೇ ಪ್ಲೇಸ್ ಚೇಂಜ್. ಒಂದು ನಿಮಿಷ, ನೀವು ನನಗೆ ಒಂದು ಮಾತು ಹೇಳಿದ್ದೇನೆ, ಸಂಜೆ ಒಳಗೆ ಆಗ್ತೇವಂತ. ಆಮೇಲೆ ಸಂಜೆ ಎಷ್ಟು ನಿಮಗೆ ಕಾಲ್ ಮಾಡಿದ್ದೇನೆ ನಾನು ಗೂಗಲ್ ಮೀಟ್ ಇತ್ತು ನೋಡಿ ಮೇಡಮ್. ಅದೇ ಮತ್ತೆ ರಾಮಚಂದ್ರ ಫೋನ್ ಮಾಡಿದ ಮೇಲೆ ಅವರು ನಿಮ್ಮ ಕಾಲಲ್ಲಿ ಇದ್ದರು, ನನ್ನ ಕಾಲ್ ಯಾಕೆ ನೀವು ತೆಗಲಿಲ್ಲ? ನೀವೊಂದು ಮಾತು ಹೇಳಿದ್ದೀರಿ. ನಾನು ಅವರ ಕಾಲಲ್ಲಿ ಇರಲಿಲ್ಲ. ಇದ್ರೆ ಸರ್, ನಿಮ್ದು ವೈಟಿಂಗ್, ಅವರ ವೈಟಿಂಗ್. ನೀವು ನಮಗೆ ಸಂಜೆ ನೀವೊಂದು ಮಾತು ಹೇಳಿದ್ರಿ, ಒಂದು ಮಾತು ಕೊಟ್ಟಿದ್ದಾರೆ ನಮಗೆ, ಸಂಜೆ ಒಳಗೆ ಆಗ್ತೇವಂತ. ಅದು ಎಲ್ಲಿ ಉಂಟು? ಅಲ್ಲಲ್ಲ ಸಂಜೆ ಈಗ ಅದು ತಗೊಂಡ್ಬಂದಿದ್ರಲ್ಲ, ಅದನ್ನ ಅವ್ರ ಹತ್ರ ತರಿಸಿ ರಾಮಚಂದ್ರಂಗೆ ಮತ್ತೆ ಕಾರ್ಯಕ್ರಮ ಇರೋದು ನಾಳೆ. ನೀವು ತೆಗ್ದಿಗೆ ಎಷ್ಟು ದಿವಸ ಆಯ್ತು? ಯಾವತ್ತು ತೆಗ್ದಿದ್ರು ರಾಮಚಂದ್ರ? ನಮ್ಗೆ ಗೊತ್ತಿಲ್ಲ, ನೀವು ಯಾವ ಗುರುವಾರ ತೆಗ್ದಿದ್ರು. ಎಷ್ಟು ದಿವಸ ಆಯ್ತು ಮೇಡಮ್? ನಮ್ಮ ಯಾಕೆಂದ್ರೆ ಬಾಬಾ ಸಾಹೇಬ್ರ ಫೋಟೋ ಇದೆ ಅದರಲ್ಲಿ. ಹೌದೌದು. ನೀವು ಬ್ಯಾನರ್ನ ಅದು ನೀವು ತಗೊಂಡು ಬಂದ ಬ್ಯಾನರ್ ಕೂಡ ಇಲ್ಲಿಲ್ಲ, ಕಾಣೆ ಆಗಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದೀವಿ. ಬಟ್ ಬಾಬಾ ಸಾಹೇಬ್ರ ಫೋಟೋ ಇರೋ ಕಾರಣ ನೀವು ಅದನ್ನು ತೆಗಿಬೇಕಾದ್ರೆ ಆಲೋಚನೆ ಮಾಡಬೇಕಿತ್ತು, ಮತ್ತು ಆ ಬ್ಯಾನರ್ನ ಎಲ್ಲಿ ಇಟ್ಟಿದ್ದೀರಿ ಅನ್ನತಕ್ಕಂಥ ಮಾತು ಕೂಡ ಹೇಳಬೇಕಿತ್ತು. ನೀವು ಬೇಜವಾಬ್ದಾರಿಯಿಂದ ನಮ್ಮ ಹತ್ರ ಕಾಲ್, ಮೇಡಮ್ ಒಂದು ವಿಷಯ, ಆ ಮೇಡಮ್ ಅವರ ಫೋನಿಂದ ನಾನು ಮಾತಾಡಿದಾಗ ಅವರು ಅಂಥವ್ರ ಹತ್ರ ನಾನು ಮಾತಾಡಲ್ಲ ಅಂತ ಹೇಳಿದ್ರು. ರೆಕಾರ್ಡ್ ಇದೆ ಅದು ನನ್ನ ಹತ್ರ, ಯಾರು ಅಂತ ಗೊತ್ತಿಲ್ಲ. ಮೇಡಮ್ ಯಾರಿಗೋ ಇಲ್ಲಿ ಫೋನ್ ಕೊಟ್ಟರು. ಮೇಡಮ್ ಇಲ್ಲಿ ಯಾರೋ ಸಿಬ್ಬಂದಿಗಳ ಹತ್ರ ಫೋನ್ ಕೊಟ್ಟಿದ್ರು, ಯಾರ ಹತ್ರ ಕೊಟ್ಟಿದ್ರು ಗೊತ್ತಿಲ್ಲ, ಜೆಂಟ್ಸ್ ಮಾತಾಡಿರೋದು ರೆಕಾರ್ಡ್ ಇದೆ ನನ್ನ ಹತ್ರ. ನಾವು ಹೀಗೆ ನೇರವಾಗಿ ಜಾಸ್ತಿ ಮಾತಾಡಲ್ಲ ನಿಮ್ಮ ಹತ್ರ. ನಾವೇನಿದ್ರು ಪತ್ರಿಕೋಷ್ಠಿ ಮಾಡ್ತೀವಿ, ಯಾಕಂದ್ರೆ ನನಗೆ ಒಂದು ನಿಮಿಷ, ಮಾತಾಡಿಲ್ಲ ಅಂತ ಹೇಳಿದಲ್ಲ, ನನಗೆ ಮಾತಾಡಿ ನೀವು ನನಗೆ ರೆಕಾರ್ಡಿಂಗ್ ತೆಗಿಲ್ಲ. ಅಲ್ಲ, ಬೇರೆ ಏನಾದ್ರು ಬೇಡ ಅಂತ ಹೇಳಿಲ್ಲ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಉಣ್ಣದಲ್ಲಿ ಬದುಕ್ತಿರೋದು ನೀವು. ಏನೊಂದು ಯಾರೊಂದು ತಿಳ್ಕೊಂಡು ಮಾತಾಡ್ತಾ ಇದ್ರಿ ನೀವು? ಅದೇ ನಮಗೆ ಈಗ ಹೊಸತು ಮಾಡೋದು ಬೇಡ, ನಮಗೆ ನಾವು ಹಾಕಿದ ತಂದದು ಸಿಸಿ ಕ್ಯಾಮೆರಾದಲ್ಲಿ ಉಂಟು, ಕೊಂಡೋದಿಲ್ಲ ಅಂತ ಎಲ್ಲಿದ್ದಾರೆ ನಮ್ಗೆ ತರಿಸಿ. ನಾವು ಈಗ ನೀವು ಬ್ಯಾನರ್ ಕೊಡಿ, ನಿನ್ನೆ ರಾಘವ ಸರ್ ನಿಮ್ಗೆ ಹೇಳಿದ್ರಂತ ಸಂಜೆ ಒಳಗೆ ಹಾಕಿ ಕೊಡ್ತೀನಿ ಅಂತ ನೀವು ಹೇಳಿ ಮಾತು ಕೊಟ್ಟಿದ್ದೀರಿ. ಯಾಕೆ ಮೇಡಮ್ ಆ ಮಾತನ್ನು ಉಳಿಸ್ಕೊಳ್ಳಿಲ್ಲ ನೀವು? ಬ್ಯಾನರ್ ಹಾಕಿಬಿಡಿ, ಆ ಬ್ಯಾನರ್ ತೋರಿಸಿಲ್ಲ ನಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ನೋಡಿ ನಿನ್ನೆ ಎಲ್ಲ ಹೋಗುವಂತ ಮೇಡಮ್, ನಿಮ್ಮ ಪಕ್ಕದಲ್ಲಿ ಇರುವಂತ ಸ್ವಾಮೀಜಿ ಅದನ್ನು ತೆಗೆದಿದ್ದಾರೆ. ಸ್ವಾಮೀಜಿ ಒಂದು ಇದಿತ್ತಲ್ಲ, ನೋಡಿ ತೆಗಿತೇವೆ ಕಾರ್ಯಕ್ರಮ ಸುಮಾರು ಇವತ್ತು ಹೇಳಿದೆ ನಾನು ಕರೆದು. ಯಾಕಂದ್ರೆ ನಿಮ್ಗೆ ಜವಾಬ್ದಾರಿ ಇದೆ, ನಿಮ್ಮ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಹಾಕಿರೋದು, ಅಮೌಂಟ್ ಕಟ್ಟಿದ್ದೇವೆ, ಆದ ಕಾರಣ ನಾವು ಮಾತಾಡ್ಬೇಕು ಅಷ್ಟೇ. ಮೊದಲೇ ಪರ್ಮಿಷನ್ ತಗೊಂಡು ಹಾಕಿರೋ ಹೋಲ್ಡಿಂಗಿಗೆ ಅಡ್ಡ ಆಗಿರೋದ್ರಿಂದ ಇದನ್ನ ನಾವು ತೆಗೆದು ಬಂದ್ವಿ ಅಂತ ಹೇಳಿದ್ರು. ಅದೇನಾಗಿದೆ, ಅವ್ರು ಇಡುವಾಗ ಎಲ್ಲೋ ಆಚೆ ಈಚೆ ಆಗಿದೆ ಅಷ್ಟೇ. ಮತ್ತೆ ಈಗ ರೆಡಿ ಇದೆ, ಸಿಕ್ಕಿದೆ, ಅದನ್ನ ಹಾಕಿ ಕೊಡ್ತಾರೆ. ಆದ್ರೆ ಎಲ್ಲಿ ಈಗ ಅಡ್ಡ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಅಡ್ಡ ಇಲ್ಲ ಸರಿ ಮೇಡಮ್, ನೀವು ತೆಗ್ದಿರಲ್ಲ, ತೆಗೆಯುವಾಗ ಹೇಳ್ಬೋದಿತ್ತಲ್ಲ ನಮಗೆ. ನೀವು ತೆಗೆದಿಟ್ಟು ಒಂದು ದಿನ ಆದ ನಂತರ ಮತ್ತೆ ನಮಗೆ ಸಂಘಟನೆಯವರಿಗೆ ಅವರು ನೀವು ಕಾರ್ಯಕ್ರಮಕ್ಕೆ ಜನ ಬರಬಾರ್ದು ಅಂತ ಉದ್ದೇಶದಿಂದ ತೆಗೆದಲ್ಲ ನಾವು. ನಮ್ಮ ಲೈಬ್ರರಿಯಲ್ಲಿ ನಿಮಗೆ ನಾವು ಇಲ್ಲಿ ಪರ್ಮಿಷನ್ ಯಾರಿಗೆ ಕತೆ ಹೇಳೋದು ಯಾರಿಗೆ? AVSS ದಕ್ಷಿಣ ಕನ್ನಡ ಹಂಚಿನ ಮಂಡಳಿ ಮಹಾದೇವ್ ಬರ್ತಾ ಇದ್ದಾರೆ.
ಗಣ್ಯ ಅತಿಥಿಗಳಿದ್ದಾರೆ, ಸುಳ್ಯದ MLA ಇದ್ದಾರೆ, ಏನು ಮುಚ್ಚುಮರೆಯಲ್ಲಿದ್ದಾರೆ ನಮಗೆ. ಯಾಕಂದರೆ ಬಾಬಾ ಸಾಹೇಬ್ರ ಹೆಸರಲ್ಲಿರುವಂಥ ಈ ಬ್ಯಾಂಕ್ ಇಡೀ ಕರ್ನಾಟಕದಲ್ಲಿ 28 ಬ್ರಾಂಚ್, 29ನೇ ಬ್ರಾಂಚ್ ಓಪನ್ ಆಗ್ತದೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಬ್ಯಾಂಕ್ ಇದೆ. ಸಮಸ್ಯೆ ಆಗಿರುವುದು ಪುತ್ತೂರು ಪುರಸಭೆಯಲ್ಲಿ ಮಾತ್ರ. ಇದು ಪುತ್ತೂರಲ್ಲಿ ಫಸ್ಟ್ ಅಲ್ಲ ಮೇಡಮ್, ಇದು ಅಲ್ಲ ಮೇಡಮ್, ಇದು ಎಷ್ಟು ಅಡ್ಡ ಆಗ್ತದೆ? ಕಂಪ್ಲೇಂಟ್ ಮಾಡಕ್ಕೆ ಹೋಗಿ ಇದು ಎಷ್ಟು ಅಡ್ಡ ಆಗ್ತದೆ? ರಾಮಚಂದ್ರ ಅದು ಯಾಕೆ ತೆಗೆದ್ರಿ ಅದೇ ನೋಡಿ, ಈಗ ಇದು ಎಷ್ಟು ಅಲ್ಲ, ಈ ಬ್ಯಾಕ್ ಸೈಡ್ ಇದ್ದ ಬ್ಯಾನರ್ ಇದು ಎಷ್ಟು ಅಡ್ಡ ಆಗ್ತದೆ? ತುಂಬಾ ನಂಗೆ ಕಾಲ್ ಮಾಡಿದ್ರು. ಯಾರು? ಆ ಮೀಡಿಯಾ ನಿಮಗೆ ಮಾಹಿತಿ ಕೊಡ್ಬೇಕಿತ್ತಲ್ಲ, ಹಾಕಿದವರಿಗೆ ಮಾಹಿತಿ ಕೊಡ್ಬೇಕಿತ್ತಲ್ಲ, ಸುಳ್ಯದಲ್ಲಿದ್ದೆ. ಹಾಕಿದವರಿಗೆ ಮಾಹಿತಿ ಕೊಡ್ಬೇಕಿಲ್ಲ. ನನಗೆ ಆ ಫೋಟೋ ಕಳಿಸಿದಾಗ ಅದರಲ್ಲಿ ಝೂಮ್ ಮಾಡಿ ಇಲ್ಲ ಮೇಡಮ್, ಅವಾಗ ನಿನ್ನೆ ಸಹ ನಮ್ಮಲ್ಲಿ ಬೆಂಗಳೂರಿಗಾಗಿ ಮಾತಾಡಿದ್ದೇನೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ಒಂದು ಕೆಲಸ ತಗೊಂಡು ಇವಾಗ ಸಂಬಳದ ಜೀವನದಲ್ಲಿ ಬದುಕುದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲಿ ಬಿಸಾಡಿದ್ದು, ಎಲ್ಲಿ ಬಿಸಾಡಿದ್ದು? ಆ ಬ್ಯಾನರ್ ಎಲ್ಲಿ ಆ ಬ್ಯಾನರ್ ಎಲ್ಲಿ ಬಿಸಾಡಿದ್ದು? ಬಾಬಾ ಸಾಹೇಬ್ರ ಫೋಟೋ ಇತ್ತು ಅದರಲ್ಲಿ. ನಮ್ಗೆ ಯಾವುದೇ ಅಲ್ಲಿ ಗಣಪತಿಯ ಈಶ್ವರನ ಫೋಟೋ ಇದ್ದಾಗ ಇವಾಗ ಆಗ್ತೀವಿ, ಹಾಗೆ ಮಾಡ್ತಿದ್ದೀರಾ? ಹಾಗೆ ಮಾಡ್ತಿದ್ದೀರಾ? ನಿಮ್ಮೆಲ್ಲ ಮೆಲ್ಲ ಮಾತಾಡ್ತೀನಿ. ಅಷ್ಟು ನಮಗೆ ಬೇಸರ ಉಂಟು. ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಯಾವತ್ತೂ ಪೂಜೆ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಗೆ ಆ ಫೋಟೋ ಬೇಕು, ಇವತ್ತು ನಮ್ಗೆ ಆ ಬ್ಯಾನರ್ ಬೇಕು, ಪ್ರಪಂಚನೇ ಬಾಬಾ ಸಾಹೇಬ್ರಿಗೆ ನಮ್ಗೆ ಆ ಬ್ಯಾನರ್ ಬೇಕು ಮೇಡಮ್. ನಮಗೂ ಒಂದು ಮಾತು ಹೇಳ್ತಾರೆ, ತಗೊಂಡು ಬಂದದ್ದು ವಿಡಿಯೋದಲ್ಲಿ ಉಂಟು, CC ಕ್ಯಾಮೆರಾದಲ್ಲಿ ಕೊಂಡೋಗೋದಿಲ್ಲ ಅಂತ. ಈಗ ಅವ್ರು ಏನ್ ಗೊತ್ತಾ, ಸುಳ್ಯಕ್ಕೆ 2 ದಿನ ಅವ್ರು ಡೆಪ್ಯುಟೇಷನ್. ನಮ್ಗೆ ಅದು ಬೇಡ, ನೀವು ಕಥೆ ಹೇಳ್ಬೇಡಿ. ನಾನು ಇರೋ ವಿಷಯ ಹೇಳ್ತಾ ಇರೋದು, ಅವ್ರು 2 ದಿವಸ ಡೆಪ್ಯುಟೇಷನ್ ಹೋಗ್ತಾರೆ. ಹಾಗಾಗಿ ಅವರು ಹೋದ ದಿವಸ ಅದು ಇದಾಗಿತ್ತು. ಚಿದಾನಂದ ಅವತ್ತು ಅವ್ರು ಇರ್ಲಿಲ್ಲ, ಅಲ್ಲಿ ಹೋಗಿದ್ರು. ನಾನು ಸುಳ್ಳಿಂದ ನಿಮಗೆ ಫೋನ್ ಮಾಡಿ ಹೇಳಿದ್ದಲ್ಲ, ನಂಬರ್ ನೋಡ್ತಿದ್ರೆ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ನೀವು ತೆಗೆದಿದ್ದು ಸುಖಾಂತದಲ್ಲಿ ಮುಗಿತಿತ್ತು ನಮಗೆ. ಬಟ್ ಅದು ಸಮಸ್ಯೆ ಆದ ಏನು ಅಂತ ಹೇಳಿದ್ರೆ, ನಾನು ಅವತ್ತು ಇಲ್ಲದ ಕಾರಣ ಸಮಸ್ಯೆ ಆದ. ನೀವಿಲ್ಲದು ನಮಗೆ ಸಮಸ್ಯೆ ಅಲ್ಲ, ಇಡೀ ಬಾಬಾ ಸಾಹೇಬ್ರಿಗೆ ಮಾಡಿದಂತ ವಂಚನೆ ಇದು. ಅವರ ಫೋಟೋ ನೀವು ಅವರಿಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾನರ್ ಇದೆ, ಮಾಡಿದ ಬ್ಯಾನರ್ ಇದೆ. ನಾವೇ ಈಗ ತಗೊಂಡೋಗಿ ಆಗ್ತೇವೆ, ನೀವು ಹೇಳಿದ ಜಾಗಲೇ ಆಗ್ತೇವೆ. ನಾವು ಪ್ರಿಂಟ್ ಮಾಡಿ ಕೊಡೋದು ಬೇಡ ಅಷ್ಟೇ. ನಾವು ಇಡೀ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಬ್ಯಾನರ್ ಹಾಕಿದ್ರೆ ನಮಗೆ ಗೊತ್ತು, ಎಲ್ಲ ಫೋಟೋಸ್ ಇದೆ ನಮ್ಮ ಹತ್ರ. ಇಲ್ಲಿ ಪುತ್ತೂರು ಪುರಸಭೆಯಲ್ಲಿ ಮಾತ್ರ. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಏನಂದ್ರೆ ಈಗೇನೋ ಅವ್ರು ಗೊತ್ತಿಲ್ಲ ನಮ್ಮ ಕಾರ್ಮಿಕರು ಪರ್ಮಿಷನ್ ತಗೊಂಡಿದ್ರೆ ಇದಿದೆ, ಯಾವ್ದು ಹಾಗಲ್ಲ, ಅಡ್ಡ ಆಗಿದೆ ಅಂತ ಅವರು ಹೇಳಿದ್ರು. ಹಾಗೆ ಅವರು ಯಾರು ಫೋನ್ ಮಾಡಿದ್ರೆ ಅಂತ ತಿದ್ದೂರು ಅಂತ ಹೇಳ್ತಾ ಇದಾರೆ. ರೆಕಾರ್ಡ್ ಮಾಡ್ಕೊಳ್ತೇವೆ ನಾವು, ಈಗ ರೆಕಾರ್ಡ್ ಆಗ್ತಾ ಇದೆ. ಅವ್ರು ಹೇಳಿದ್ರೆ ಫೋನ್ ಬರ್ತಿತ್ತು, ಯಾರ್ದು ಫೋನ್? ಬಾಬಾ ಸಾಹೇಬ್ರ ಭಾವಚಿತ್ರ ಇರುವಂತ ಇದಕ್ಕೆ ಯಾರು ಇದ್ದದ್ದು? ನಿಮ್ಗೆ ಯಾರು ಫೋನ್ ಮಾಡಿದ್ರು? ಹಿಂದೆ ಹೋರ್ಡಿಂಗ್ಸ್ ಇದೆಲ್ಲ ಮೀಡಿಯಾ, ನಮ್ಗೆ ಅದು ಬೇಡ, ಹಿಂದೆ ಮುಂದೆ ಅದು ಬೇಡ. ಬಾಬಾ ಸಾಹೇಬ್ರ ಭಾವಚಿತ್ರ ಇರುವ ಬ್ಯಾನರ್ ನೀವು ತೆಗೆದಿದ್ದೀರಿ. ನೀವೀಗ ನಾವೀಗ ಏನಿರ್ತದೆ ಇಲ್ಲಿ ಮೇಡಮ್ಗೆ ವಿಷಯ ತಿಳಿಸಿ ಹೋಗೋಣ ಅಂತ ಬಂದದ್ದು ಇಲ್ಲಿಗೆ. ಸರ್ ಹೇಳಿದ್ರು ಮೋಸ್ಟ್ ಮಾತಾಡ್ಕೊಂಡು ಹೋಗೋಣ ಅಂತ. ನಿಮ್ಮ ಹತ್ರ ಹೇಳೋದಿಷ್ಟೇ, ಈಗ ಅವ್ರ ಕಡೆಯಿಂದ ಏನೋ ನಮ್ಮ ಮಿಸ್ಟೇಕ್ ಆಗಿದೆ, ನಾನು ಅದನ್ನ ಒಪ್ಪಿದ್ದಾರೆ. ಮಾತಾಡೋದು ಬೇಜಾರು ಮಾತಾಡಿದ್ರಿ, ಅಂತವ್ರ ಹತ್ರ ಮಾತಾಡುದಿಲ್ಲ. ನೀವು ಯಾರ ಕೇಳ್ಕೊಂಡು ಮಾತಾಡ್ಬೇಕಿತ್ತು. ಆ ತರ ಹೇಳಿಲ್ಲ, ರೆಕಾರ್ಡ್ ಇದೆ, ರೆಕಾರ್ಡ್ ನಾನೇ ತೆಗಿಸಿದೆ ಅಂತ ನೀವು ಹೇಳಿದ್ರಲ್ಲ, ಅದು ನೀವು ಕೇಳಿದ್ದು ಯಾರು ತೆಗೆದ? ಹೌದು, ನಾನು ನಿಮಗೆ ಅಷ್ಟು ನಿಮ್ಗೆ ಅಷ್ಟು ತೆಗ್ದದನ್ನು ಎಲ್ಲಿ ಇಡ್ಬೇಕಂತ ನಿಮ್ಗೆ ಗೊತ್ತಿಲ್ಲ. ನಾವು 2 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ದಬ್ಬೆ ಸರ್ಕಲ್ ಇಡ್ಬೇಕಂತ ಹೇಳಿ ಒಂದು ಪ್ರತಿಭಟನೆ ಮಾಡಿ ಒಂದು ಅಂಬೇಡ್ಕರ್ ಒಂದು ಭಾವಚಿತ್ರ ಇರ್ತೇವೆ. ಅದು ಕೂಡ ನೀವು ಮಾತ್ರ ನೀವು ತಗೊಂಡಿಲ್ಲ. ನಾನು ನನಗೆ ಗೊತ್ತಿಲ್ಲ, ನಾನು ಅದನ್ನ ಹೇಳಿದೆ, ನಾನು ನಿನ್ನೆ ಗೊತ್ತಿಲ್ಲ ನಾವು ಯಾಕೆಂದ್ರೆ ಮೊದಲು ಬಂದು ಕೇಳುವಾಗ ಇಲ್ಲಿ ಫೋಟೋ ಇಲ್ಲ. ಆ ಫೋಟೋದಲ್ಲಿ ಎಲ್ಲ ಕಸದ ಬುಟ್ಟಿಗೆ ಹಾಕಿದ್ದೀನಿ. ಇದೇ ತರ ಇದೇ ತರ ಮಾಡಿದ್ದಾರೆ. ನಮಗೆ ಅದೇ ಬೇಡ, ಹೊಸತ್ತು ಬೇಡ. ನೀವು ಹೊಸತ್ತು ಎಷ್ಟು ದೊಡ್ಡ ಬೇಕಾದ್ರೆ ಹಾಕಿ, ನಮ್ಗೆ ಅದೆಲ್ಲ ಲೆಕ್ಕ ಇಲ್ಲ. ನಾವು ಹಾಕಿದ ಬೇಡ ಬೇಕಾಗ್ತದೆ. ಮತ್ತೆ ನೆಲ್ಲಿಕಟ್ಟೆ ಶಾಲೆಯಲ್ಲಿ ಒಂದು ಬ್ಯಾನರ್ ಹಾಕಿದ್ದೆವು, ಸ್ಪೋರ್ಟ್ಸ್ ಇತ್ತು ಸರ್, ಸ್ಪೋರ್ಟ್ಸ್ ಇತ್ತು. ಅದಕ್ಕೋಸ್ಕರ ಒಂದು ಅಂಬೇಡ್ಕರ್ ಫೋಟೋ ಬ್ಯಾನರ್ ಹಾಕಿದ್ದು. ಅದು ಕೂಡ ಅದೇ ತರ ಆಗಿದೆ. ಎಷ್ಟು 2022 ಅಂಬೇಡ್ಕರ್ ಫೋಟೋ ಇರುವುದಕ್ಕೆ ಮಾತ್ರ ಯಾಕೆ ಅದೇ ಈ ಕೂಡ ಸಭೆ ಮಾತ್ರ ಅಂಬೇಡ್ಕರ್ ಫೋಟೋ ಬೇಡ? ನಿಮ್ಮ ಆಫೀಸಲ್ಲಿ ಇಲ್ವಾ ಅಂಬೇಡ್ಕರ್ದು? ಅದನ್ನು ತೆಗಿತಾರ? ತೆಗಿಬೋದಾ? ಅಂಬೇಡ್ಕರ್ ಅವರ ಒಂದು ಭಿಕ್ಷೆಯಲ್ಲಿ ಇರುವಂತಲ್ಲ ಕೆಲಸ ಮಾಡ್ಕೊಂಡಿಲ್ವಾ? ಈಗ ಬ್ಯಾನರ್ ಹಾಕಿ ಸರಿಯಾದ ಜಾಗದಲ್ಲಿ ಹಾಕಿ ನಿಮ್ಮ ಪ್ರೋಗ್ರಾಮ್ ಯಶಸ್ವಿಯಾಗಿ ಆಗಲಿ. ನಾವು ಖಂಡಿತ ನಿಮ್ಗೆ ಮುಂದಿನ ದಿನಗಳಲ್ಲೂ ಸಪೋರ್ಟ್ ಮಾಡ್ತೀವಿ. ಬೇಡ ಮೇಡಮ್, ಅದು ನಾವು ಮಾಡಬಹುದು. ಬೇಡ ಮೇಡಮ್, ಬಾಬಾ ಸಾಹೇಬ್ ಅವಕಾಶ ಕೊಟ್ಟಿದ್ದಾರೆ. ತೆಗ್ದದಲ್ಲಿ ಉಂಟು. ರಾಮಚಂದ್ರ ಬ್ಯಾನರ್ ನೀವು ಮಾಡಿದ ಬ್ಯಾನರ್ ಬೇಡ ನಮಗೆ.
ಗಾಡಿ ಮಾತ್ರ ನಿಖಿಲ್ ಮಾಡ್ಲೆ ಎಂಟ್ಲ ಬೆಲೆ ಎಂಟ್ಲ ಮಾಡ್ಬಾ ಸರಿ. ಮೇಡಮ್ ನೀವು ತಿಳಿಸಿದ್ದೇವೆ ನಾವು ಗೌರವಯುತವಾಗಿ ಗೌರವದ ಕಾನೂನಲ್ಲಿ ನಾವು ಅವರ ಅನುಯಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ತೊಂದರೆ ಆಗಿದೆ, ನಾವು ಅದನ್ನು ಏನ್ ಬೇಕಾದ್ರೂ ನಾವು ಕಾನೂನಿನ ಪ್ರಕಾರ ಇಲ್ಲ ಕೂತ್ಕೊಳ್ಳೋದು, ನಾವು ಕೂತ್ಕೊಳ್ಳಲ್ಲ. ನಮ್ಮ ಕೆಲಸ ನಾವು ಒಂದು ಅವಕಾಶ ಕೊಡ್ತಾ ಇಲ್ಲ, 15 ನಿಮಿಷ ಅವಕಾಶ ಕೊಡ್ತೇವೆ. ನಾವು ಬೇಕಾದ್ರೆ 15 ನಿಮಿಷ ಅವಕಾಶ ಕೊಡ್ತೇವೆ. 15 ನಿಮಿಷ ಒಳಗೆ ನಮ್ಗೆ ಸಿದ್ಧ ಬೇರೆ ನೀವು ಕೊಡಿ ಸರ್. ಮೇಡಮ್ ನಮಗೆ ಬಾಬಾ ಸಾಹೇಬರು ಕೊಟ್ಟಿರುವಂತ ಹಕ್ಕುಗಳು, ಅದರ ಬಗ್ಗೆ ಮಾತ್ರ ನಾವು ಬಾಬಾ ಸಾಹೇಬರು ಕೊಟ್ಟು ಹಾಕಿದ್ದೇವೆ. ಕಾನೂನಲ್ಲಿ ಎಲ್ಲರೂ ಸಮಾನರು, ಯಾರಿಗೆ ಕೂಡ ಇದರಲ್ಲಿ ಹೆಚ್ಚು ದೊಡ್ಡವರು ಅಂತಿಲ್ಲ. ಬಾಬಾ ಸಾಹೇಬರ ಕಾನೂನಲ್ಲಿ ಎಲ್ಲ ಬರತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಅವರ ಫೋಟೋ ಹಾಕಿದ್ದೇವೆ. ಅವರ ಹೆಸರಲ್ಲಿರುವಂಥ ಬ್ಯಾಂಕ್ನಲ್ಲಿ ಅದ್ರ ಮೇಲೆ ಕಂಪ್ಲೇಂಟ್ ಮಾಡುವ. ಸರ್, ಒಂದು ನಿಮಿಷ. ಯಾರಾದ್ರೂ ಒಂದು ಕಟ್ಟಡ ರಾಶಿ ಮಾಡ್ತಾರೆ. ಅಂಬೇಡ್ಕರ್ ಫೋಟೋ ಮಾತ್ರ ಅಂಬೇಡ್ಕರ್ ಫೋಟೋವನ್ನು ಮಾತ್ರ ಊರಿಪುಣ ರೋಲ್ ಮಾಡಿ ಇಲ್ಲಿ ನೋಡಿ ಆ ಡಬ್ಬಿ ಹತ್ರ ರೋಲ್ ಮಾಡಿ ಇಟ್ಟಿದ್ದೇವೆ ನಾವು ಉದ್ದಕ್ಕೆ. ಈ ಗಲೇಜಿ ಹತ್ರ ನೀವು ಸರ್ ಮುಲ್ಪದಿತ್ತು ಈ ಜನನೇ ಮಾತಾಡ ಅಂಚತ್ತು ದೀನ ಬ್ಯಾನರ್ ಉಂಡು. ನೀನು ಬ್ಯಾನರ್ ಕೊಡಲಿ ಮುಗಿರುತ್ತೆ ನನಗೆ ಪಾಠ ಅಲ್ಪ ದಿನ ಮುಲ್ಪ ಗಾಡಿ ಉಂಟು, ಮುಲ್ಪದ ಒಂದು ಜೀಪನ ತೋದಿಲ್ಲ ಅದನ್ನ ಈ ಪೋರ್ಷನ್ ಮಾತ್ರ ಕವರ್ ಅಂತ ಇಲ್ಲಿ ವಿಡಿಯೋ ಇಲ್ಲ ಆದ ಅಲ್ಪ ಅನ್ಬಿಡಿ ಮುಲ್ಪ ಅನ್ಪೆ ದೀರ್ನಾಗ್ಲೇ ಮಾತ್ರ ಅವಶ್ಯಕತೆ ಇದೆ. 359 ರೂಪಾಯಿ ಆಯ್ತು ಕಟ್ಟೋದಕ್ಕೆ ಸುಳ್ಳು ಪಂಡ ಎಂಚಲೈತೆ ಕಾನೂನು ಐತೆ ಅಂದಿಚ್ಚಿ ಮುಂಚೆ ಸರಿ ಅಲ್ಲ ಸರಿ ಪಾತ್ರ ಕೂಡ ರೆಕಾರ್ಡ್ ಪೂರ ಉಂಟು ಸರ್. ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಸರ್, ಏನು ಸಮಸ್ಯೆ? ಸರ್, ಈ ದಿನ ನಾವು ಪುತ್ತೂರು ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ಹತ್ರ ಇದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರಿ ಸಂಘ ಅಂತೇಳಿ ನಾವು ಸುಳ್ಯದ ಮೀಸಲಾತಿ ಕ್ಷೇತ್ರದಲ್ಲಿ 60 ವರ್ಷ ಮೀಸಲಾತಿ ಕ್ಷೇತ್ರ, ಅದರಲ್ಲಿ 57 ವರ್ಷ ನಮ್ಮ SC ಮತ್ತು ST MLA ಪಡ್ಕೊಂಡಂಥ ಕ್ಷೇತ್ರದಲ್ಲಿ ನಾವು ನಮ್ಮ SC ST ಸಮುದಾಯದವರಿಗೋಸ್ಕರ ಒಂದು ಸಹಕಾರಿ ಸಂಸ್ಥೆಯನ್ನು ತಂದಿದ್ದೇವೆ. ರಾಜ್ಯಾದ್ಯಂತ 28 ಬ್ರಾಂಚ್ಗಳು, ಅದೇ ರೀತಿ ನಮ್ಮ ಸುಳ್ಯದಲ್ಲಿ 29ನೇ ಬ್ರ್ಯಾಂಚ್ ನಾಳೆ ಅಂದರೆ ಜನವರಿ 4ನೇ ತಾರೀಕು 2026ರಂದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದಕ್ಕೆ ಗಣ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರತಕ್ಕಂಥ ನಮ್ಮ HC ಮಹಾದೇವಪ್ಪ ಸರ್ ಬರಲಿಕ್ಕೆ,
ಒಂದು ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮದ ಬ್ಯಾನರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ನಾವು ಅಳವಡಿಸಿದ್ದೇವೆ. ಆದರೆ ಪುತ್ತೂರು ಪುರಸಭೆಯ ವ್ಯಾಪ್ತಿಯಲ್ಲಿ ಪುರಸಭೆಯ ಪರ್ಮಿಷನ್ ತಗೊಂಡು ನಾವು ಹಾಕಿದಂಥ ಈ ಬ್ಯಾನರನ್ನು ಪುರಸಭೆಯ ಅವರೇ ಫಿಕ್ಸಿ ಆ ಬ್ಯಾನರನ್ನು ತಂದು ಇಲ್ಲಿ ಇಟ್ಕೊಂಡಿದ್ದಾರೆ. ನಾವು ಬಂದು ಕೇಳಿದಾಗ ಬೇಜವಾಬ್ದಾರಿಯಿಂದ ಅದು ಕಾಣೆಯಾಗಿದೆ ಅಂತ ನಮಗೆ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದು ಖಂಡನೀಯ. ಯಾಕೆಂತ ಹೇಳಿದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನಿನ ಅಡಿಯಲ್ಲಿ ಕೆಲಸವನ್ನು ಪಡ್ಕೊಂಡಂಥ ಇವರು ಬಾಬಾ ಸಾಹೇಬರ ಋಣದಲ್ಲಿ ಬದುಕುತ್ತಿರತಕ್ಕಂಥ ಈ ಎಂಪ್ಲಾಯಿಗಳು ಏನಿದ್ದಾರೆ ಅವರಿಗೆ ಬಾಬಾ ಸಾಹೇಬರ ಮೇಲೆ ಒಂದು ಅನುಕಂಪ ಆಗಲಿ, ಅವರ ಒಂದು ಜವಾಬ್ದಾರಿಯನ್ನು ಮರೆತು ಅವರ ಋಣದಲ್ಲಿ ಬದುಕುತ್ತಿದ್ದೇವೆ ಅಂತ ಒಂದು ನೆನಪನ್ನು ಮರೆತು ಬಾಬಾ ಸಾಹೇಬರ ಈ ಬ್ಯಾನರನ್ನು ಅವರು ತೆಗೆದು ಎಲ್ಲಿ ಕಸದ ಬುಟ್ಟೆಗೆ ಹಾಕಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವರ ಮೇಲೆ ಯಾರು ತೆಗೆದಿದ್ದಾರಾ ಮತ್ತು ಇಲಾಖೆಗೆ ಸಂಬಂಧಪಟ್ಟ ಯಾರ್ಯಾರಿದ್ದಾರಾ ಅವರ ಮೇಲೆ ನಾವು ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಕೈಗೊಳ್ಳಬೇಕು. ಅದೇ ರೀತಿ ನಾವು ಅವರಿಗೆ ಉಗ್ರವಾಗಿ ಇದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಅವರ ಬೇಜವಾಬ್ದಾರಿ ಬಗ್ಗೆ ನಮ್ಮ ಕಾರ್ಯಕ್ರಮ ಮುಗಿದ ಬಳಿಕ ನಾವು ಇದರ ಬಗ್ಗೆ ಕಾನೂನು ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಈ ದಿನದ ಇದರಲ್ಲಿ ನಮ್ಮ ಜೊತೆ ರಾಜು ಹೊಸಮಠ ಒಬ್ಬರು ದಲಿತ ಸಂಘಟನೆಯ ಲೀಡರು, ಅದೇ ರೀತಿ ರಾಘವ ಕಲಾರ ಭೀಮಾ ಆರ್ಮಿಯ ಜಿಲ್ಲಾ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಿದ್ದಾರೆ, ಮತ್ತು ಸತೋಷ್ ಬೂಡುಮಕ್ಕಿ ನಮ್ಮ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಸುಳ್ಯ ತಾಲೂಕು ಅಧ್ಯಕ್ಷರು, ಅದೇ ರೀತಿ ಬಾಲಕೃಷ್ಣ ದೊಡ್ಡೇರಿ ಆದಿದ್ರಾವಿಡ ಸಮುದಾಯದ ಸುಳ್ಯ ತಾಲೂಕು ಅಧ್ಯಕ್ಷರಿದ್ದಾರೆ, ಮತ್ತು ನಮ್ಮ ಸೇವಾ ಪ್ರತಿನಿಧಿ ಮೀನಾಕ್ಷಿ ಸಂಪಿ ಅವರಿದ್ದಾರೆ, ಮತ್ತು ಎಲ್ಲ ಭೀಮಾ ಬಂಧುಗಳು ನಾವಿದ್ದೇವೆ. ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಜೊತೆಗೆ ಈ ಬೇಜವಾಬ್ದಾರಿ ಕೆಲಸವನ್ನು ಯಾರು ಮಾಡಿದ್ದಾರೆ, ಯಾವ ಎಂಪ್ಲಾಯ್ ಮಾಡಿದ್ದಾರೆ ಅವರು ಸಸ್ಪೆಂಡ್ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಸಂಘಟನೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಸಂಘಟನೆಯ ಅಧ್ಯಕ್ಷರುಗಳು ಇದ್ದಾರೆ, ಇನ್ನಷ್ಟು ಸಂಘಟನೆಯವರು ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಕಾರ್ಯಕ್ರಮದ ಒತ್ತಡದ ಮಧ್ಯದಲ್ಲೂ ಕೂಡ ನಮ್ಮನ್ನು ಇಲ್ಲಿ ಬರೋ ತನಕ ಇವರು ಮಾಡಿದ್ದಾರೆ ಪುರಸಭೆಯವರೇ. ಮತ್ತೊಮ್ಮೆ ಇದನ್ನು ಖಂಡಿಸ್ತಾ ಮುಂದೆ ರಾಘವ ಕಲಾರ್ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತಾರೆ. ತಾಲೂಕಿನಲ್ಲಿ ಇದೇನು ಹೊಸದೇನಲ್ಲ, ಇದು 3ನೇ ಸಲ ಆಗ್ತಾ ಇರೋದು ಈ ಪುತ್ತೂರು ಪುರಸಭೆಯಲ್ಲಿ. ಅಂಬೇಡ್ಕರ್ ಭಾವಚಿತ್ರ ಇರುವುದನ್ನು ಎಲ್ಲಿ ಕೂಡ ಅವರು ಇಡ್ತಾ ಇಲ್ಲ. ಇದಕ್ಕಿಂತ 2 ವರ್ಷಗಳ ಹಿಂದೆ 2-3 ಸಲ ಆಗಿದೆ, ಇವರೇ ತಂದು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇದು ನಮಗೆ ತುಂಬ ಬೇಜಾರು, ಇದನ್ನು ಖಂಡಿಸ್ತೇವೆ ನಾವು. ಹಾಗೆಯೇ ಮೊನ್ನೆ ಕೂಡ ನಾವು ಕೂಡ ಕಳೆದ ವರ್ಷ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ದು ದರ್ಬೆ ವೃತ್ತಕ್ಕೆ ಒಂದು ಹೆಸರಿಡಬೇಕಂತೇಳಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಫೋಟೋ ಇಟ್ಟಿದ್ದೇವೆ. ಅದನ್ನು ಕೂಡ ತಂದು ಇಲ್ಲಿ ಕೊಂಡು ಕಸದ ಬುಟ್ಟಿಗೆ ಹಾಕಿದ್ದಾರೆ. ನಾವು ಬಂದು ಕೊಡೋಗಿ ನಮಗೆ ಆ ಫೋಟೋ ಕೊಡಿ ಅಂತ ಕೇಳುವಾಗ ನಮಗೆ ವಾಪಸ್ ತಿರುಗಿಸ್ಕೊಡ್ಲಿಲ್ಲ. ಪುತ್ತೂರು ನಗರಸಭೆ ಆಗಲಿ ಎಲ್ಲಿ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇಲ್ಲ ನಮ್ಮ ರಾಷ್ಟ್ರ ನಾಯಕರು. ಆಗಿರುವಾಗ ನಮಗೆ ತುಂಬ ಬೇಜಾರಾಗಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ನಾಡಿದ್ದು 5ನೇ ತಾರೀಕು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನೆಲ್ಲ ಸೇರಿಸಿ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೇವೆ. ನಗರಸಭೆಯ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ 5ನೇ ತಾರೀಕು. ನಮಗೆ ನ್ಯಾಯ ಬೇಕು. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಅಂಬೇಡ್ಕರ್ ವಿವಿಧ ಉದ್ದೇಶ ಸಹಕಾರಿ ಸಂಘ ಅಂತೇಳಿ ಒಂದು ಸಂಸ್ಥೆ ನಾಳೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲ್ಲಿಯ ಸ್ಥಳೀಯ ಪ್ರತಿನಿಧಿ ಅವರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ಯಾನರನ್ನು ಇಲ್ಲಿ ಅನುಮತಿ ತಗೊಂಡು ಹಾಕಿದ್ದು. ಅದು ಹಾಕಿದ ನಂತರ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಯಾವುದೇ ಅವರಿಗೆ ಮಾಹಿತಿ ಕೊಡಲಿಲ್ಲ. ಏಕಾಏಕಿಯಾಗಿ ಆ ಬ್ಯಾನರನ್ನು ತೆಗೆಯುವಂಥ ಕೆಲಸವನ್ನು ಗುರುವಾರ ಮಾಡಿದರು. ಅವರ ಗಮನಕ್ಕೆ ನಿನ್ನೆ ತಾನೇ ಶುಕ್ರವಾರ ಬಂದಿದೆ, ಒಂದು ದಿನ ಕಳೆದು ಬಂದಿದೆ. ಆದರೂ ಈ ಪಂಚಾಯತ್ ಕಡೆಯಿಂದ ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ ಅವರು. ಇವರ ಗಮನಕ್ಕೆ ಬಂದಾಗ ಇಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸರಿಯಾದ ಉತ್ತರವನ್ನು ನೀಡಲಿಲ್ಲ. ತೆಗೆದು ಏನು ಕಲವಾಗಿದೆ, ನಾವು ಇಲ್ಲಿ ತಂದು ಇಟ್ಟಿದ್ದೆವು, ಈಗ ಅದು ಕಾಣ್ತಾ ಇಲ್ಲ ಅಂತ ಹೇಳುವಂಥ ಒಂದು ಅಸಡ್ಡೆಯ ಉತ್ತರವನ್ನು ಅವರು ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಬಾಬಾ ಸಾಹೇಬ್ರ ಒಂದು ಈ ಭಾಗದಲ್ಲಿ ಕಂಡ್ರೆ ಆಗೋದಿಲ್ಲ ಏನಂತ ಒಂದು ಅನಿಸಿಕೆ ನಮ್ಮಲ್ಲಿ ಎಲ್ಲರಲ್ಲಿ ಈಗ ಬರ್ತಾ ಇದೆ. ಯಾಕಂದರೆ ಹಿಂದೆ ಕೂಡ ಇಂಥ ಘಟನೆಗಳಾಗಿದಂತೆ. ಇಂಥ ಒಬ್ಬ ದಲಿತ ವಿರೋಧಿ, ಜನ ವಿರೋಧಿ ಯಾರು ಅಧಿಕಾರಿ ಇದ್ದಾರಾ ಅವರನ್ನು ಕೂಡಲೇ ಈ ಒಂದು ಅವರು ಕರ್ತವ್ಯದಲ್ಲಿ ಇರಲಿಕ್ಕೆ ಲಾಯಕ್ಕಲ್ಲ, ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕಂತೇಳಿ ನಮ್ಮ ಮುಂದಿನ ಹೋರಾಟ ಇದೆ ಅಂತೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ಒಂದು ಘಟನೆಯನ್ನು ನಾವು ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಗಳ ಪರವಾಗಿ ಬಲವಾಗಿ ಇದನ್ನು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾಳೆ ಕಳೆದು ಸೋಮವಾರ ದಿನ ಇದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಕಾನೂನು ತಯಾರಿಯನ್ನು ಮಾಡಿಕೊಂಡು ಇದಕ್ಕೆ ಅಧಿಕಾರಿ ಯಾರಿದ್ದಾರೋ ಅದೇ ರೀತಿ ಅದರ ಹಿಂದೆ ಯಾರೆಲ್ಲ ಇದ್ದಾರೋ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು. ಅದೇ ರೀತಿ ಸಸ್ಪೆಂಡ್ ಆಗುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ಅಂತ ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೆ. ಜೈ ಭೀಮ್.